ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡೋ ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ಆಲಯ ನನ್ನನ್ನು ಕರೆದಿದೆ, ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡೋ ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ, ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಇಂದಿನ ವಾಚನಗಳು ನಮಗೆ ವಿವೇಕ ಮತ್ತು ಅವಿವೇಕದ ಬಗ್ಗೆ ತಿಳಿಯಪಡಿಸುತ್ತದೆ. ವಿವೇಕಿ ಅಥವಾ ಜ್ಞಾನಿಯಾಗಿರುವಂಥವನು ಹೇಗೆ ಜೀವನವನ್ನು ನಡೆಸಬೇಕು ಎನ್ನುವುದನ್ನು ಇವತ್ತಿನ ವಾಚನಗಳು ಬಹಳ ಸುಂದರವಾಗಿ ನಮಗೆ ತಿಳಿಯಪಡಿಸುತ್ತವೆ. ವಿಶೇಷವಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರ ಒಂದು ಸಾಮರ್ಥ್ಯವನ್ನು ನಮಗೆ ನೀಡುತ್ತಾರೆ. ವಿವೇಕಿಗಳಾಗಿರುವಂತಹ ಕನ್ಯೆಯರು ತಮ್ಮ ಕರಗಳಲ್ಲಿ ದೀಪಗಳನ್ನು ಹಿಡಿದುಕೊಂಡು ಜೊತೆಗೆ ಅದಕ್ಕೆ ಬೇಕಾಗಬಹುದಾದಂತಹ ಎಣ್ಣೆಯನ್ನು ಕೂಡ ತೆಗೆದುಕೊಂಡು ಹೋಗುತ್ತಾರೆ. ಅವಿವೇಕಿಗಳಾದಂತಹ ಕನ್ಯೆಯರು ಬರೀ ದೀಪವನ್ನು ಮಾತ್ರ ಹೊತ್ತುಕೊಂಡು ಹೋಗುತ್ತಾರೆ, ಎಣ್ಣೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಈ 5 ಬುದ್ಧಿವಂತ ಕನ್ಯೆಯರಿಗೆ ದೇವರ ದರ್ಶನ ದೊರೆಯುತ್ತದೆ, ಪ್ರಭುವಿನ ಸಾಮ್ರಾಜ್ಯದಲ್ಲಿ ಪಾಲು ದೊರೆಯುತ್ತದೆ. ನಾವು ಕೂಡ ನಮ್ಮ ಜೀವಿತ ಅವಧಿಯಲ್ಲಿ ಆದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಆಗಲಿ. ಇದರ ಮೂಲಕ ದೇವರನ್ನು ಸಂಧಿಸುವ ಭಾಗ್ಯವನ್ನು ಪಡೆದುಕೊಳ್ಳುವಂತೆ ಹಾಗೂ ಎಲ್ಲದಕ್ಕೂ ತಯಾರಿಯಾಗಿ ಪ್ರಭು ಯೇಸುವಿನ ಪುನರಾಗಮನಕ್ಕಾಗಿ ಕಾಯುವಂತಹ ಮಕ್ಕಳಾಗುವ ಭಾಗ್ಯವನ್ನು ಆ ದಯಾಮಯ ದೇವರು ನಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ
ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭುದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ
ಉದಾಸೀನರಾಗಿರುವವರೇ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದಯಾಮಯ ದೇವರೇ, ನಮಗೆ ಹಾನಿಕರವಾದುದೆಲ್ಲವನ್ನು ನಮ್ಮಿಂದ ದಯೆಯಿಂದ ತೊಲಗಿಸಿರಿ. ಹೀಗೆ ತನುಮನಗಳಲ್ಲಿ ನಿರಾತಂಕವಾಗಿ ಹೃದಯದ ಸ್ವಾತಂತ್ರ್ಯದಲ್ಲಿ ನಿಮಗೆ ಸಂಬಂಧಪಟ್ಟವುಗಳನ್ನೇ ನಾವು ಸದಾ ಅರಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸುಜ್ಞಾನ ಗ್ರಂಥದಿಂದ ವಾಚನ. ಸುಜ್ಞಾನವೆಂಬಾಕೆ ಅರಸುವವರಿಗೆ ಸಿಕ್ಕುವಳು. ಸುಜ್ಞಾನವೆಂಬಾಕೆ ತೇಜೋಪುಂಜಲಾಗಿ ಇರುವಳು, ಅವಳ ಕಾಂತಿ ಕುಂದದು. ಪ್ರೀತಿಸುವವರಿಗೆ ಸಹಜವಾಗಿ ಗೋಚರವಾಗುವಳು, ಅರಸುವವರಿಗೆ ಸಿಕ್ಕುವಳು. ತನ್ನನ್ನು ತಿಳಿಯಲಪೇಕ್ಷಿಸುವವರ ಹತ್ತಿರಕ್ಕೆ ತಾನೇ ಬಂದು ತಿಳಿಯಪಡಿಸಿಕೊಳ್ಳುತ್ತಾಳೆ. ಅವಳನ್ನು ಹುಡುಕಲು ನಸುಕಿನಲ್ಲೇ ಏಳುವ ಪರಿಶ್ರಮ ಬೇಡ, ಕಾರಣ ತನ್ನ ಬಾಗಿಲಲ್ಲೇ ಅವಳು ಕುಳಿತಿರುವುದನ್ನು ಕಾಣುವನಾತ. ಅವಳ ಮೇಲೆ ನಿಗವಿಟ್ಟಿರುವವನು ಬುದ್ಧಿ ಸಂಪನ್ನನಾಗುವನು. ಅವಳನ್ನೇ ಕಾಯ್ದಿರುವವನು ಚಿಂತೆಯಿಂದ ಬೇಗ ಮುಕ್ತನಾಗುವನು. ಸುಜ್ಞಾನ ತನಗೆ ಯೋಗ್ಯರಾದವರನ್ನು ಹರಸುತ್ತಾ ಸಂಚರಿಸುತ್ತಾಳೆ. ಹಾದಿಯಲ್ಲೇ ಅವರಿಗೆ ಪ್ರಸನ್ನಲಾಗಿ ಕಾಣಿಸಿಕೊಳ್ಳುತ್ತಾಳೆ. ಅವರ ಪ್ರತಿಯೊಂದು ಆಲೋಚನೆಯಲ್ಲೂ ಅವರೊಂದಿಗಿರುತ್ತಾಳೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ದೇವಾ ನೀ ಎನ್ನ ದೇವಾ,
ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆವಂತೆ ನಿನಗೋಸ್ಕರ ಎನ್ನ ತನು ಸೊರಗಿದೆ, ಮನ ಬಾಯಾರಿದೆ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲಿ. ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಛಲ ಪ್ರೀತಿ, ಎಡೆಬಿಡದೆ ಮಾಳ್ಪುದು ನನ್ನೀ ತುಟಿ ನಿನ್ನ ಸ್ತುತಿ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ, ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಮೃಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ನಿದ್ರಿಸುವಾಗಲೂ ಮಾಡುವೆ ನಿನ್ನ ಸ್ಮರಣೆ, ರಾತ್ರಿಯೆಲ್ಲ ನಿನ್ನ ಧ್ಯಾನವೇ ನನಗೆ ಜಾಗರಣೆ. ನನಗೆ ನೀನು ನಿರಂತರದ ಸಹಾಯಕ, ನಿನ್ನ ರೆಕ್ಕೆಗಳಡಿ ನಾನು ಸುಖಗಾಯಕ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ, ನಿನಗಾಗಿ ನಾ ಕಾದಿರುವೆ. ಸಂತ ಪೌಲನು ಥೆಸಲೋನಿಯವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು ಎಂಬುದೇ ನಮ್ಮ ಬಯಕೆ. ಏಕೆಂದರೆ ನಂಬಿಕೆ ನಿರೀಕ್ಷೆ ಇಲ್ಲದ ಇತರರಂತೆ ಮೃತರಿಗಾಗಿ ನೀವು ದುಃಖಿಸಬಾರದು. ಯೇಸು ಸತ್ತು ಪುನರುತ್ಥಾನ ಹೊಂದಿದರೆಂದು ನಾವು ವಿಶ್ವಾಸಿಸುತ್ತೇವೆ ಅಲ್ಲವೇ? ಹಾಗೆಯೇ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಮರಣ ಹೊಂದಿದವರನ್ನು ದೇವರು
ಯೇಸು ಕ್ರಿಸ್ತರೊಡನೆ ಮರಳಿ ಕರೆದುಕೊಳ್ಳುತ್ತಾರೆ. ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ, ಪ್ರಭು ಪುನರಾಗಮಿಸುವಾಗ ಇನ್ನು ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ. ಆಜ್ಞಾಘೋಷವಾದಾಗ, ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ, ದೂತರ ತುತ್ತೂರಿ ನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರುತ್ತಾರೆ. ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು ಮೊದಲು ಎದ್ದು ಬರುತ್ತಾರೆ. ಆಮೇಲೆ ಇನ್ನು ಬದುಕಿರುವ ನಾವು ಎದ್ದು ಬಂದವರೊಡನೆ ಆಕಾಶ ಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘಾರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ. ಹೀಗೆ ಸರ್ವದಾ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ. ಆದ್ದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮತಿಯನ್ನು ಕೊಡಬಹುದು. 10 ಮಂದಿ ಕನ್ಯೆಯರು ದೀಪಾರತಿ ಹಿಡಿದು ಮದುವಣಿಗನನ್ನು ಎದುರುಗೊಳ್ಳಲು ಹೋದರು. ಅವರಲ್ಲಿ 5 ವಿವೇಕಿಗಳು, 5 ಅವಿವೇಕಿಗಳು. ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ವಿವೇಕಿಗಳಾದರೂ ದೀಪಗಳ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಮದುವಣಿಗ ಬರುವುದು ತಡವಾಯಿತು. ಅವರೆಲ್ಲರೂ ತೂಕಾಡಿಸುತ್ತಾ ಹಾಗೆ ನಿದ್ರೆ ಹೋದರು. ನಡುರಾತ್ರಿಯ ವೇಳೆ, ಇಗೋ ಮದುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು. ಕನ್ಯೆಯರೆಲ್ಲರೂ ಎದ್ದರು, ತಮ್ಮ ತಮ್ಮ ದೀಪದ ಬತ್ತಿಯನ್ನು ಸರಿ ಮಾಡಿದರು. ಅವಿವೇಕಿಗಳು, ನಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಕೊಂಚ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ಅದಕ್ಕೆ ಅವರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೆ ಹೋದೀತು, ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು. ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮದುವಣಿಗನು ಬಂದೇ ಬಿಟ್ಟನು. ಸಿದ್ಧರಾಗಿದ್ದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು. ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು. ಉಳಿದ ಕನ್ಯೆಯರು ಆನಂತರ ಬಂದರು. ಸ್ವಾಮಿ ಸ್ವಾಮಿ, ನಮಗೆ ಬಾಗಿಲು ತೆಗೆಯಿರಿ ಎಂದು ಕೂಗಿಕೊಂಡರು. ಅದಕ್ಕೆ ಉತ್ತರವಾಗಿ ಆ ಮದುವಣಿಗ, ಅದಾಗದು, ನೀವು ಯಾರೋ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ. ಆದ್ದರಿಂದ ಜಾಗೃತರಾಗಿರಿ, ಏಕೆಂದರೆ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುತ್ತದೆಂದು ನಿಮಗೆ ತಿಳಿಯದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಡಾನ್ ಬಾಸ್ಕೋ ಇವರಿಗೆ ಅತಿ ಪ್ರಿಯವಾದಂತಹ ಒಬ್ಬ ಬಾಲಕರಿದ್ದರು. ಅವರ ಹೆಸರು ಡೊಮಿನಿಕ್ ಸಾವಿಯೋ ಅಂತೇಳಿ. ಇಬ್ಬರು ಕೂಡ ಕಾಲಾನುಕ್ರಮದಲ್ಲಿ ಸಂತರ ಪಟ್ಟವನ್ನು ಅಲಂಕರಿಸುತ್ತಾರೆ. ಡಾನ್ ಬಾಸ್ಕೋ ಇವರು ಡೊಮಿನಿಕ್ ಸಾವಿಯೋ ಅವರನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾರೆಂದರೆ ಅವರ ಬಗ್ಗೆ ಆತ್ಮಕಥನವನ್ನು ಬರೆಯುತ್ತಾರೆ. ಅದರಲ್ಲಿ ಅವರು ಒಂದು ಪುಟ್ಟ ಘಟನೆಯನ್ನು ತಿಳಿಯಪಡಿಸ್ತಾರೆ. ಅದೇನು ಅಂತ ಹೇಳಿದರೆ, ಡೊಮಿನಿಕ್ ಸಾವಿಯೋ ಅವರ ಬಳಿಯಲ್ಲಿ ಡಾನ್ ಬಾಸ್ಕೋ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ, ನಿನಗೆ ಸಾಯುವುದಕ್ಕೆ ಕೇವಲ ಒಂದೇ ಒಂದು ಗಂಟೆ ಉಳಿದಿದೆ, ಆಗ ನೀನೇನು ಮಾಡುತ್ತೀಯಾ ಅಂತೇಳಿ. ಆ ಸಂದರ್ಭದಲ್ಲಿ ಡೊಮಿನಿಕ್ ಸಾವಿಯೋ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಆಡ್ತಾ ಇರ್ತಾರೆ. ಪುಟ್ಟ ಬಾಲಕ ನೀಡುವಂತಹ ಉತ್ತರ ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿದರೆ, ನಾನು ಕಾಲ್ಚೆಂಡನ್ನು ಆಡುವುದನ್ನು, ಫುಟ್ಬಾಲ್ ಆಡುವುದನ್ನು ಮುಂದುವರಿಸ್ತೇನೆ ಅಂತ ಹೇಳಿ. ಅಂದರೆ ನಾವು ಸದಾ ಸನ್ನದ್ಧರಾಗಿರಬೇಕು ಎನ್ನುವುದು ಇವತ್ತಿನ ವಾಚನಗಳ ಸಾರಾಂಶವಾಗಿದೆ. ಡಾನ್ ಬಾಸ್ಕೋಗೆ ಎಷ್ಟೊಂದು ಆಶ್ಚರ್ಯವಾಗುತ್ತೆ ಅಂತ ಹೇಳಿದರೆ, ಅವರದ್ದು ಬರೆದಂತಹ ಆ ಆಟೋಬಯೋಗ್ರಫಿ ಏನಿದೆ, ಆತ್ಮಕಥನದಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ನಾವು ಯಾವಾಗಲೂ ತಯಾರಿಯನ್ನು ಮಾಡಿಕೊಂಡು ಇರಬೇಕು ಪ್ರಭು ಯೇಸು ಕ್ರಿಸ್ತರನ್ನು ಸಂಧಿಸುವುದಕ್ಕೆ ಎನ್ನುವುದು ಈ ಕಥೆಯಲ್ಲಿ ಕಂಡುಬರುವಂತಹ ಅಂಶವಾಗಿದೆ. ಇವತ್ತಿನ ವಾಚನಗಳನ್ನು ನಾವು ತೆಗೆದುಕೊಂಡಾಗ ಮೊದಲನೆಯ ವಾಚನದಲ್ಲಿ ಜ್ಞಾನ ಎನ್ನುವಂತಹ ಆಕೆ ಏನನ್ನು ಮಾಡ್ತಾ ಇದ್ದಾಳೆ, ಎಲ್ಲಿದ್ದಾಳೆ, ಎಲ್ಲಿ ಹುಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ, ನಿನ್ನ ದ್ವಾರ ಬಾಗಿಲಿನಲ್ಲಿ ಜ್ಞಾನ ಎನ್ನುವುದು ಇದೆ ಅಂತ ಹೇಳಿ. ಆ ಬಾಗಿಲ ಬಳಿಯಲ್ಲಿ ಇರುವಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿಗಳು ನಾವಾಗಬೇಕು ಅಂತೇಳಿ. ಇನ್ನು ಇವತ್ತಿನ ಶುಭ ಸಂದೇಶಕ್ಕೆ ನಾವು ಬಂದರೆ, ಶುಭ ಸಂದೇಶದಲ್ಲಿ ಕಂಡುಬರುವಂತಹ ಮಾತು, 10 ಜನ ಕನ್ಯೆಯರು ಸಮಪಾಲಿದೆ ನೋಡಿ. ಅಲ್ಲಿ 5 ಜನ ಬುದ್ಧಿವಂತೆಯರು, 5 ಜನ ಮೂರ್ಖರು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಆದರೆ ಇಬ್ಬರು ಕೂಡ ಅಂದರೆ 2 ಕುಲದವರು ಕೂಡ ಕನ್ಯೆಯರಾಗಿರ್ತಾರೆ. ಆದರೆ ಯೇಸು ಕ್ರಿಸ್ತರು ಮರಳಿ ಬರುವಂಥದ್ದು ಅವರು ಯಾವ ರೀತಿಯಲ್ಲಿ ಬರ್ತಾರೆ? ಒಬ್ಬ ಮದುಮಗನಾಗಿ ಬರ್ತಾನೆ. ಮದುಮಗನಾಗಿ ಬರಬೇಕಾದ್ರೆ ಈ ಕನ್ಯೆಯರು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇಬ್ಬರ ಕೈಯಲ್ಲೂ ಕೂಡ, ಅಂದರೆ 2 ಗುಂಪಿನ ಕೈಯಲ್ಲೂ ಕೂಡ ದೀಪ ಇದೆ. ಇಬ್ಬರೂ ದೀಪವನ್ನು ತೆಗೆದುಕೊಂಡು ಹೋಗ್ತಾರೆ ಆ ಒಂದು ವ್ಯಕ್ತಿಯನ್ನು ಸಂಧಿಸುವುದಕ್ಕೆ. ಆದರೆ ಅಲ್ಲಿ ನಡೆಯುವಂತಹ ಘಟನೆ ಬಹಳ ಮುಖ್ಯವಾಗ್ತದೆ. ಏನು ಅಂತ ಹೇಳಿದರೆ, ಒಬ್ಬರು ಮಾತ್ರ ತಮ್ಮ ಕೈಯಲ್ಲಿ, ಒಂದು ಗುಂಪಿನವರು 5 ಜನ, ಅವರು ಮಾತ್ರ ತಮ್ಮ ಕೈಗಳಲ್ಲಿ ದೀಪದ ಜೊತೆಗೆ ಬುದ್ದಲಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಎಣ್ಣೆ ತುಂಬಿರುವಂಥ ಬುದ್ದಲಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ಎಣ್ಣೆ ಅಥವಾ ಆಯಿಲ್ ಅಂತ ಏನು ಹೇಳ್ತೀವಿ, ಅದು ಬೈಬಲ್ ಶ್ರೀ ಗ್ರಂಥದಲ್ಲಿ ವಿವಿಧ ರೀತಿಯ ವಿವರಣೆಗಳನ್ನು ಹೊಂದಿರುತ್ತದೆ. ಕೆಲವೊಂದು ಸಾರಿ ಈ ಒಂದು ಎಣ್ಣೆ ಎನ್ನುವಂತಹ ಅಂಶ ಏನಿದೆ ಅದನ್ನು ನಾವು ನೋಡಿದಾಗ ಅಲ್ಲಿ ಕಾಣುವಂಥದ್ದು ಪಾವಿತ್ರ್ಯತೆಯ ಸಂಕೇತವಾಗಿ ಇದು ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ನೋಡ್ತೇವೆ ಅನಾಯಿಂಟಿಂಗ್ ಆಫ್ ದ ಆಯಿಲ್ ಅಂತ ಹೇಳ್ತೇವೆ. ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ, ಒಂದು ದೊಡ್ಡ ಇದಕ್ಕೆ ಹೋದರೆ ಅಲ್ಲಿ ನಮಗೆ ಪವಿತ್ರ ತೈಲ ದೊರೆಯುತ್ತದೆ. ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಅದನ್ನು ಹಚ್ಚಿದಾಗ ನಮಗೆ ರೋಗದಿಂದ ಬಿಡುಗಡೆಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇಲ್ಲಿ ಬರುವಂತಹ ಈ ಒಂದು ಎಣ್ಣೆಯ ಒಂದು ಅಂಶ ಏನು ಅಂತ ಹೇಳಿದರೆ, ಇದರಲ್ಲಿ ಒಂದು ಪಾವಿತ್ರತೆಯ ಜೊತೆಗೆ ಪವಿತ್ರಾತ್ಮರನ್ನು ನಾವು ಹೊಂದಿರಬೇಕಾಗುತ್ತದೆ. ಇಬ್ಬರಲ್ಲಿ 2 ಗುಂಪಿನಲ್ಲೂ ಕೂಡ ನಾವು ನೋಡ್ತೇವೆ ಆ ದೀಪ ಆರು ಹೋಗುವಂತಹ ಸಂದರ್ಭ ಮೂಡುತ್ತದೆ. ಪ್ರಭು ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶದಲ್ಲಿ ಒಂದು ಕಡೆ ಹೇಳುವಂತಹ ಮಾತು ನೋಡಿ, ನೀವು
ದೀಪಗಳ ರೀತಿಯಲ್ಲಿ ಬೆಳಗಬೇಕು ಅಂತೇಳಿ, ಬೆಳಕಾಗಿ ಇರಬೇಕು. ಆರು ಹೋಗುವುದಕ್ಕಾಗಿ ಈ ಪ್ರಪಂಚದಲ್ಲಿ ನಾವು ಜೀವನವನ್ನು ನಡೆಸುವುದಕ್ಕೆ ಬಂದಿಲ್ಲ ಎನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಆರು ಹೋದಂತಹ ದೀಪಗಳನ್ನು ಹಿಡಿದುಕೊಂಡಂಥ ವ್ಯಕ್ತಿಗಳು ಪ್ರಯತ್ನವನ್ನು ಪಡ್ತಾರೆ. ಯಾವಾಗ ಪ್ರಯತ್ನವನ್ನು ನಾವು ಪಡಬೇಕು? ಈಗ ಜೀವಂತವಾಗಿರಬೇಕಾದ್ರೆ, ಈ ಲೋಕದಲ್ಲಿ ಜೀವಿಸಬೇಕಾದರೆ ದೇವರನ್ನು ಹುಡುಕುವ ಪ್ರಯತ್ನವನ್ನು ನಾವು ಮಾಡಬೇಕು. ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ನಾವು ಕಾಯ್ತಾ ಕೂತ್ಕೊಂಡ್ರೆ ಆ 5 ಜನ ಮೂರ್ಖ ಕನ್ಯೆಯರಿಗೆ ಆದ ರೀತಿಯಲ್ಲಿ ನಮಗೂ ಕೂಡ ಆಗುತ್ತದೆ. ಕೊನೆಗೆ ಅವರು ನಮಗೂ ಸ್ವಲ್ಪ ಈ ಒಂದು ಎಣ್ಣೆಯನ್ನು ಕೊಡಿ ಅಂತ ಹೇಳಿದಾಗ ನಿಮಗೂ ಸಾಕಾಗುವುದಿಲ್ಲ, ನಮಗೂ ಸಾಕಾಗುವುದಿಲ್ಲ. ನಾವು ಪಡೆದಿರುವಂಥ ಪುಣ್ಯ ಫಲಗಳು ನಮಗೆ ಮಾತ್ರ ಸಾಕಾಗ್ತದೆ, ನೀವು ಹೋಗಿ ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ ಅವರು ಹೋಗಿ ತೆಗೆದುಕೊಂಡು ಬರ್ತಾರೆ. ಅಲ್ಲೊಂದು ವಾಕ್ಯ ಬಹಳ ಮುಖ್ಯವಾಗಿ ಕಾಣಿಸ್ತದೆ. ಬಂದು ಅವರು ಬಾಗಿಲನ್ನು ಮುಚ್ಚಲಾಗಿರುತ್ತದೆ, ಆ ಬಾಗಿಲನ್ನು ತಟ್ಟುತ್ತಾರೆ. ಬಾಗಿಲನ್ನು ತಟ್ಟಬೇಕಾದ್ರೆ ಸ್ವಾಮಿ ಸ್ವಾಮಿ ಅಂತ ಹೇಳಿದಾಗ ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಂತ ವಾಕ್ಯ, ಸ್ವಾಮಿ ಸ್ವಾಮಿ ಎಂದು ಕರೆದ ತಕ್ಷಣ ದೇವರಿಗೆ ನಾವು ಒಲಿದವರಾಗುತ್ತೇವೆ ಎನ್ನುವುದಲ್ಲ. ನಮ್ಮ ಕೆಲಸ ಮತ್ತು ನಮ್ಮ ಮನಸ್ಸು, ನಮ್ಮ ಹೃದಯ ಪ್ರತಿಯೊಂದು ಕೂಡ ದೇವರ ಕಡೆಗೆ ಇದಾಗಿರಬೇಕು. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 21ನೇ ವಚನದಲ್ಲಿ ಬರುವಂಥ ವಾಕ್ಯಗಳು ಇಲ್ಲಿ ನಮಗೆ ಅರ್ಥವನ್ನು, ಈ ಪದಗಳ ಅರ್ಥವನ್ನು ವಿವರಿಸುತ್ತದೆ. ಸ್ವಾಮಿ ಸ್ವಾಮಿ ಎಂದು ಹೇಳಿದ ತಕ್ಷಣ ನೀವು ನನಗೆ ಸೇರಿದವರು ಅಥವಾ ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರು ಎಂದು ತಿಳಿದುಕೊಳ್ಳಬೇಡಿರಿ ಅಂತ ಹೇಳಿ. ನಿಮ್ಮ ಕೆಲಸ ಮತ್ತು ನೀವು ಆಡುವಂತಹ ಮಾತು ಎರಡೂ ಕೂಡ ಒಟ್ಟೊಟ್ಟಿಗೆ ಸಾಗಬೇಕು ಎನ್ನುವುದು ಈ ಒಂದು ಇದರ ತಾತ್ಪರ್ಯವಾಗಿರುತ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕ್ರೈಸ್ತರಾಗಿರುವಂತಹ ನಾವು ಬಾಳನ್ನು ನಡೆಸಬೇಕಾದ್ರೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಬೇಕು. ಪ್ರಭು ಮತ್ತೊಮ್ಮೆ ಬರುತ್ತಾರೆ ಅಂತೇಳಿ. ವಿ ಬಿಲೀವ್ ಇನ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಈ ಸಂದರ್ಭದಲ್ಲಿ ಯಾವ ರೀತಿಯ ತಯಾರಿಯನ್ನು ನಾವು ಮಾಡಿಕೊಳ್ಳಬೇಕು? ಇವತ್ತು ತೆಗೆದುಕೊಂಡಂಥ ಶುಭ ಸಂದೇಶ ಏನಿದೆ ಅದು ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ಕಾಣಿಸಿಕೊಳ್ತದೆ. ಅದೇ 25ನೇ ಅಧ್ಯಾಯದಲ್ಲಿ 32ನೇ ವಚನದಿಂದ ಬರುವಂಥ ಮಾತುಗಳು ಇಲ್ಲಿ ಅರ್ಥವನ್ನು ಕೊಡುತ್ತದೆ. ಯೇಸುಕ್ರಿಸ್ತರು ಪುನರಾಗಮಿಸುವಾಗ ಎಲ್ಲ ದೇಶದ ಜನರು ಅವರ ಮುಂದೆ ಒಟ್ಟಾಗಿ ಸೇರುತ್ತಾರೆ. ಸೇರಿದಾಗ ಅವರು ಒಳ್ಳೆಯವರು ಅಂದರೆ ಬುದ್ಧಿವಂತರನ್ನು ಒಂದು ಕಡೆ, ಮತ್ತೊಂದು ಕಡೆ ಮೂರ್ಖರನ್ನು ಅವರು ಇರುವ ರೀತಿ ನೋಡ್ತಾರೆ. ಆದರೆ ಅವರು ಕೇಳುವಂಥ ಪ್ರಶ್ನೆ ಇಷ್ಟೇ, 25:32 ಮತ್ತಾಯನ ಶುಭ ಸಂದೇಶದಲ್ಲಿ ಬರುವಂತಹ ಮಾತು ಏನಂತ ಹೇಳಿದ್ರೆ, ನಾನು ಹಸಿದಿದ್ದೆ, ನನಗೆ ಆಹಾರವನ್ನು ಕೊಟ್ಟೆಯಾ? ನಾನು ಬಾಯಾರಿದ್ದೆ, ನನಗೆ ನೀನು ಕುಡಿಯಲು ಕೊಟ್ಟೆಯಾ? ನಾನು ಬಟ್ಟೆ ಇಲ್ಲದೆ ಇದ್ದೆ, ನನಗೆ ನೀನು ವಸ್ತ್ರವನ್ನು ನೀಡಿದ್ದೀಯಾ? ನಾನು ಆಸ್ಪತ್ರೆಯಲ್ಲಿದ್ದೆ, ನಾನು ಸೆರೆಮನೆಯಲ್ಲಿದ್ದೆ, ನನ್ನನ್ನು ಸಂಧಿಸಲು ಬಂದೆಯಾ? ಹಾಗಾದರೆ ಬಾ ನನ್ನ ಬಲಗಡೆಯಲ್ಲಿ ಅಂತ ಹೇಳಿ. ಕ್ರೈಸ್ತ ಧರ್ಮ ಎನ್ನುವಂಥದ್ದು ಅದು ನಾವು ಒಂದು ಕಡೆ ಕೂತ್ಕೊಂಡು ಧ್ಯಾನವನ್ನು ಮಾಡುವಂಥ ಧರ್ಮ ಮಾತ್ರವಲ್ಲ. ದಟ್ಸ್ ವೈ ಕ್ರಿಶ್ಚಿಯಾನಿಟಿ ಈಸ್ ಕಾಲ್ಡ್ ದ ಸ್ಪಿರಿಚುವಾಲಿಟಿ ಆಫ್ ಡೈನಮಿಕ್ಸ್ ಅಂತ ಹೇಳಿದ್ರೆ ವಿತ್ ಡೈನಮಿಸಮ್ ಅಂತ ಹೇಳಿ. ಅದರ ಅರ್ಥ ಏನು ಅಂತ ಹೇಳಿದರೆ, ನಾವು ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡುವುದು ಮಾತ್ರವಲ್ಲ, ನಮ್ಮ ಕಾಯಕದಲ್ಲಿ ಅದನ್ನು ತೋರಿಸಿಕೊಡಬೇಕು ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಈ ವಾಕ್ಯಗಳನ್ನು ಆಲಿಸಿರಬೇಕಾದರೆ ನಮ್ಮ ಹೃದಯದಲ್ಲೂ ಕೂಡ ಆತ್ಮರ ಶಕ್ತಿ ತುಂಬುವಂತೆ ಆಗಲಿ. ನಾವು ಎಂದಿಗೂ ಕೂಡ ಆರಿ ಹೋಗುವಂತಹ ದೀಪವಾಗುವುದು ಬೇಡ, ಬದಲಾಗಿ ಉರಿಯುತ್ತಿರುವ ದೀಪಗಳಾಗಿ ಮಾರ್ಪಡುವಂತೆ ಆಗಲಿ. ನಮಗೆ ಅವಶ್ಯವಾದಂಥ ಎಣ್ಣೆಯನ್ನು ನಮ್ಮ ಸತ್ಕಾರ್ಯಗಳ ಮೂಲಕ ಪಡೆದುಕೊಳ್ಳುವಂಥ ಭಾಗ್ಯವನ್ನು ಆ ಸರ್ವೇಶ್ವರ ಸ್ವಾಮಿ ನಮಗೆ ಕರುಣಿಸುವಂತೆ ಆಗಲಿ ಎಂದು ಹೇಳುತ್ತಾ ಈಗ ಈ ಬಲಿಪೂಜೆಯನ್ನು ಮುಂದುವರಿಸೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ಅವರು ಆಲಿಸಲು ಯೋಗ್ಯವಾದಂತಹ ಪ್ರಾರ್ಥನೆಗಳು ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ಯಾಚಿಸೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಾರ್ವಜನಿಕ ಸೇವೆಯಲ್ಲಿರುವವರಿಗಾಗಿಯೂ, ಸರ್ವರ ಒಳಿತನ್ನು ಉತ್ತೇಜಿಸಲು ನೆರವಾಗುವ ಎಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಯಾತನೆಗೊಳಗಾದ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಕೋವಿಡ್-19 ಈ ಕಾಯಿಲೆ ಎಲ್ಲ ಕಡೆ ವ್ಯಾಪಕವಾಗಿ ಹರಡಿ ದುಃಖ ನೋವಿನಲ್ಲಿ ಜನರು ಇರಬೇಕಾದರೆ ಅವರ ದುಃಖವು ಯಾರಿಂದಲೂ ಅಪಹರಿಸಲಾಗದ ಆನಂದವಾಗಿ ಮಾರ್ಪಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಭಕ್ತಿ ವಿಶ್ವಾಸದಿಂದಲೂ ಮತ್ತು ದೇವರ ಮೇಲಿನ ಪ್ರೀತಿ ಗೌರವದಿಂದಲೂ ಈ ಪವಿತ್ರ ಆಲಯದಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿಯೂ ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಹಾಗೂ ಹರಿಯರ್ ಮಾತಾ ಯೂಟ್ಯೂಬ್ ಚಾನೆಲ್ನ ಫೇಸ್ಬುಕ್ ಪೇಜ್ನ ಮೂಲಕ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ನಮ್ಮೆಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಬೇಡಿಕೊಳ್ಳೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಿಮ್ಮ ನಮ್ಮ ಪುಣ್ಯಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.
ಸಹೋದರ ಸಹೋದರಿಯರು, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಾವು ನಿಮಗರ್ಪಿಸಲು ಇಲ್ಲಿ ತಂದಿರುವ ಬಲಿ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರ ಯಾತನೆಯನ್ನು ಈ ರಹಸ್ಯದಲ್ಲಿ ಆಚರಿಸುತ್ತ ಅದನ್ನು ನಮ್ಮ ಪ್ರೀತಿಪೂರ್ವಕ ಭಕ್ತಿಯಿಂದ ಗೌರವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟು ಲೋಕವನ್ನು ಪ್ರೀತಿಸಿದಿರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು, ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಜಾನಾ ಹೋಜಾನಾ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಜಾನಾ ಹೋಜಾನಾ ಹೋಜಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ.
ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸಿದ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೀಗ ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವ ಶುಭ ಗಳಿಗೆ ಆಗಿರುತ್ತದೆ. ಅನೇಕರು ಅನಾರೋಗ್ಯದಲ್ಲಿ ಇರುವಂಥವರು ಹಾಗೂ ಪುಟ್ಟ ಮಕ್ಕಳು, ಹಿರಿಯರು ದೇವಾಲಯಕ್ಕೆ ಇನ್ನು ಹೋಗಲು ಸಾಧ್ಯವಾಗುತ್ತಾ ಇಲ್ಲ. ಕೋವಿಡ್-19 ಈ ಕಾಯಿಲೆ ವ್ಯಾಪಕವಾಗಿ ಹರಡಿರಬೇಕಾದರೆ ವಿಶ್ವಗುರು ಫ್ರಾನ್ಸಿಸ್ ಅವರು ಆತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನೆಲೆಸ್ತಾ ಇದ್ದಾರೆ ಎನ್ನುವಂಥ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಪರಮಪ್ರಸಾದವನ್ನು ನಾವೀಗ ಸ್ವೀಕರಿಸೋಣ. Now it is the time to receive the spiritual communion.
ಬೆಸೆದು ಸಂವೇದಿಸು, ಸ್ನೇಹದಿ ಸೆಳೆದು ನೀ ಪೋಷಿಸು. ಬಾಂಧವ್ಯ ಬೆಸೆದು ಸಂವೇದಿಸು, ಸ್ನೇಹದಿ ಸೆಳೆದು ನೀ ಪೋಷಿಸು. ನೀನಿರಲು ಈ ಮನವು ಮುದವಾಗಿದೆ, ನೀ ಬರುವ ಪ್ರತಿ ಕ್ಷಣವು ಹಿತವಾಗಿದೆ. ಓ ದೇವ ನಿನ್ನೊಲವು ಚಿರನೂತನ, ಓ ದೇವ ನೀ ತರುವೆ ನವಚೇತನ. ಬಾ ಪ್ರಭುವೇ ಬೆಳಕಾಗಿ ಮನ ತಣಿಸು, ಹೊನಲಾಗಿ ಮೌಢ್ಯದ ಮಂಜನು ಕರಗಿಸವ, ಮಾಡಿದ ಬಾಳನು ಚಿಗುರಿಸವ. ಅನುಬಂಧ ಬೆಸೆಯಲು ಬಾ, ಅನುಕಂಪ ತೋರಿಸವ. ಬಾ ಪ್ರಭುವೇ ಬೆಳಕಾಗಿ. ವಾತ್ಸಲ್ಯ ಹೊಸೆದು ಒಡಮೂಡಿಸು, ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹೀಗೆ ನಿಮ್ಮ ಸ್ವರ್ಗೀಯ ಶಕ್ತಿಯಿಂದ ತುಂಬಿದವರಲ್ಲಿ ಸಮಗ್ರತೆಯ ಕೃಪಾವರವು ನಿಮ್ಮ ಪವಿತ್ರಾತ್ಮರ ದಾರಿಯಿಂದ ಸದಾ ಉಳಿಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರವು ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ಭಕ್ತರ ದರ್ಶನಕ್ಕಾಗಿ ತೆರೆಯಲ್ಪಟ್ಟಿರುತ್ತದೆ. ನೀವು ಈ ಆಲಯಕ್ಕೆ ಬಂದು ಪ್ರಾರ್ಥಿಸಲು ಅವಕಾಶವಿರುತ್ತದೆ. ಬರುವಂಥ ಯಾತ್ರಾರ್ಥಿಗಳು ಇಲ್ಲಿ ಉಳಿದುಕೊಳ್ಳಲು ಕೂಡ ಅವಕಾಶವಿರುತ್ತದೆ. ಅದೇ ರೀತಿಯಲ್ಲಿ ಪ್ರತಿದಿನ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಗೆ ಒಂದು ಬಲಿಪೂಜೆ ಇರುತ್ತದೆ. ಹಾಗೂ ಭಾನುವಾರದ ದಿನ ಬೆಳಗ್ಗೆ 8 ಗಂಟೆಗೆ ಬಲಿಪೂಜೆ ಇರುತ್ತದೆ. ಶನಿವಾರದ ದಿನ ಮಧ್ಯಾಹ್ನ 12 ಗಂಟೆಗೆ ಮತ್ತು ಸಾಯಂಕಾಲ 5:30 ಗಂಟೆಗೆ ಬಲಿಪೂಜೆಗಳು ಆಲಯದಲ್ಲಿ ನಡೆಯುತ್ತವೆ. ಇಷ್ಟು ಮಾತ್ರವಲ್ಲ, ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಯಾತ್ರಿಕರಿಗಾಗಿ ಒಂದು ವಿಶೇಷ ಬಲಿಪೂಜೆ ಇಲ್ಲಿ ಅರ್ಪಿಸಲ್ಪಡುತ್ತದೆ. ದಯವಿಟ್ಟು ನೆನಪು ಮಾಡಿಕೊಳ್ಳಿ, ನೀವು ಈ ಆಲಯಕ್ಕೆ ಬರಲು ಅವಕಾಶವಿರುತ್ತದೆ, ಪ್ರಾರ್ಥಿಸಲು ಅವಕಾಶವಿರುತ್ತದೆ. ನಿಮ್ಮ ಉದ್ದೇಶ ಕೋರಿಕೆಗಳನ್ನು ಕೂಡ ನಮಗೆ ಕಳುಹಿಸಿಕೊಡಲು ಅವಕಾಶವಿರುತ್ತದೆ. ಒಟ್ಟಿನಲ್ಲಿ ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಹಾಗೂ ಹರಿಹರ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಮತ್ತು ಆಶೀರ್ವಾದವನ್ನು ನಾನು ಕೋರುತ್ತಾ ಇದ್ದೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು
ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ. ಅಮ್ಮ 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 ಹರಿಹರ ಮಾತೆ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ. ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ. ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ. ಅಮ್ಮ 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 ಹರಿಹರ ಮಾತೆ. ಅಮ್ಮ 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 ಹರಿಹರ ಮಾತೆ. ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ. ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ. ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ಬಂದಿಹೆವು ನೀ ನೆಲೆಸಿದ ಪುಣ್ಯ ಕ್ಷೇತ್ರಕ್ಕೆ. ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ಬಂದಿಹೆವು ನೀ ನೆಲೆಸಿದ ಪುಣ್ಯ ಕ್ಷೇತ್ರಕ್ಕೆ. ಅಮ್ಮ 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 ಹರಿಹರ ಮಾತೆ. ಅಮ್ಮ 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 ಹರಿಹರ ಮಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ. ಅಮ್ಮ ಅಮ್ಮ ಅಮ್ಮ
ಮಾತೆ